ಅಕ್ಟೋಬರ್ 14ಕ್ಕೆ ತೆರೆ ಕಾಣಬೇಕಾಗಿದ್ದ ಕೋಟಿಗೊಬ್ಬ 3 ಒಂದು ದಿನ ತಡವಾಗಿ ತೆರೆ ಕಂಡಿತ್ತು. ಈ ವಿಚಾರವಾಗಿ ಸೂರಪ್ಪ ಬಾಬು ಅವರು ನನಗೆ 10 ರಿಂದ 12 ಕೋಟಿ ಲಾಸ್ ಆಗಿದೆ, ತೊಂದರೆ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಈ ಮಧ್ಯೆಯೂ ಕೋಟಿಗೊಬ್ಬ 3 ಕೋಟಿ ಬಾಚಿಕೊಂಡಿದೆ. ಹಾಗಾದ್ರೆ ಕೋಟಿಗೊಬ್ಬ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದೆಷ್ಟು ನೋಡ್ಕೊಂಡು ಬರೋಣ. ಇನ್ನು ಮೊದಲ ದಿನ ಅಂದ್ರೆ ಅಕ್ಟೋಬರ್ 15ರಂದು ಕೋಟಿಗೊಬ್ಬ ಬರೋಬ್ಬರಿ 12.5 ಕೋಟಿ ಬಾಚಿಕೊಂಡಿದೆ. ಮಳೆಯ ಮಧ್ಯೆಯೂ ಕೋಟಿಗೊಬ್ಬ ಭರ್ಜರಿಯಾಗಿ ಕಲೆಕ್ಷನ್ ಮಾಡಿದೆ. ಅಂದು ಹಬ್ಬದ ರಜೆ ಇದ್ದಿದ್ರಿಂದ ಮಳೆಯನ್ನು ಲೆಕ್ಕಿಸದೆ ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಜಾತ್ರೆಯನ್ನೇ ಮಾಡಿದ್ರು. ಇನ್ನು ಶನಿವಾರ ಮತ್ತು ಭಾನುವಾರದ ಲೆಕ್ಕಾಚಾರ ಬೇರೆನೇ ಇದೆ. ಒಂದು ಮಾಹಿತಿಯ ಪ್ರಕಾರ ಈ 2 ದಿನಗಳಲ್ಲಿ ಕೋಟಿಗೊಬ್ಬ ಗಳಿಸಿದ್ದು ಬರೋಬ್ಬರಿ 25 ಕೋಟಿ. ಅಂದರೆ 3 ದಿನಗಳಲ್ಲಿ ಹತ್ರ 35 ರಿಂದ 40 ಕೋಟಿ ರೂಪಾಯಿಯನ್ನು ಕೋಟಿಗೊಬ್ಬ ಗಳಿಸಿದೆ. ಈ ಮೂಲಕ ದಾಖಲೆಯ ಕಲೆಕ್ಷನ್ ಮಾಡಿದೆ ಕಿಚ್ಚನ ಸಿನಿಮಾ. ವಿವಾದಗಳ ಮಧ್ಯೆಯೂ ಕೋಟಿಗೊಬ್ಬ ಕೋಟಿ ಬಾಚಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಮೊದಲ ದಿನ ರಿಲೀಸ್ ಆಗದೇ ಇದ್ದಿದ್ದು ಚಿತ್ರಕ್ಕೆ ಒಂದು ಕಡೆಯಿಂದ ಪ್ಲಸ್ಸೇ ಆಗಿದೆ. ಆರಂಭದಲ್ಲಿ ಯಾವುದೇ ಪ್ರಚಾರ ಇಲ್ಲದಿದ್ರೂ ರಿಲೀಸ್ ಆಗದೇ ಇದ್ದಿದ್ದು ಚಿತ್ರಕ್ಕೆ ಪ್ರಚಾರವಾಗಿ ಮಾರ್ಪಟ್ಟಿದೆ. ಅದೇನೇ ಇರಲಿ, 3 ದಿನಗಳಲ್ಲಿ ಕೋಟಿಗೊಬ್ಬ 40 ಕೋಟಿ ರೂಪಾಯಿ ಬಾಚಿಕೊಂಡಿದೆ ಅಂದರೆ ಸುಮ್ಮನೆನಾ? ಕೋಟಿಗೊಬ್ಬನ ಆರ್ಭಟ ನೋಡ್ತಿದ್ರೆ ಒಂದು ವಾರದಲ್ಲಿ ಹತ್ರ 75 ಕೋಟಿ ಕಲೆಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳಿವೆ. 2 ವಾರ ಮುಗಿಯುವ ಹೊತ್ತಿಗೆ 100 ಕೋಟಿ ಪಕ್ಕಾ ಗಳಿಸಿಯೇ ಗಳಿಸುತ್ತೆ. ಈ ಮೂಲಕ 100 ಕೋಟಿ ಕ್ಲಬ್ ಸೇರಿದ ಕನ್ನಡದ 4ನೇ ಚಿತ್ರವಾಗಲಿದೆ ಕೋಟಿಗೊಬ್ಬ 3. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.